ಉಡುಪಿ ಜಿಲ್ಲೆಯಲ್ಲಿ ಸುರಿತಾ ಇರುವ ಭಾರೀ ಮಳೆಯ ಪರಿಣಾಮ ಕೋಟ ಸಮೀಪದ ಸಾಸ್ಥಾನದ ಕೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನ ಸಂಪರ್ಕಿಸುವಂತಹ ಸುಮಾರು 50 ವರ್ಷಗಳಷ್ಟು ಹಳೆಯ ಪ್ರಮುಖ ಸೇತುವೆಯ ತಡೆಗೋಡೆ ಕುಸಿದಿದೆ. ಸೀತಾ ನದಿಯಲ್ಲಿ ನೀರಿನ ಹರಿವು ಮತ್ತು ಒತ್ತಡ ಹೆಚ್ಚಾದ ಪರಿಣಾಮ ಸೇತುವೆಯ ತಡೆಗೋಡೆ ಭಾಗಶಃ ಕುಸಿದಿದ್ದು, ಸೇತುವೆಯ ಮಧ್ಯಭಾಗದ ರಸ್ತೆಯಲ್ಲೂ ಕೂಡ ಬಿರುಕು ಕಾಣಿಸಿಕೊಂಡಿದೆ. ಇದರಿಂದ ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಸೇತುವೆಯ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಮುನ್ನೆಚ್ಚರಿಕಾ ಕ್ರಮವಾಗಿ ಭಾರೀ ವಾಹನಗಳ ಸಂಚಾರವನ್ನ ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಸಾಮಾನ್ಯ ವಾಹನಗಳ ಸಂಚಾರಕ್ಕೂ ನಿರ್ಬಂಧವನ್ನ ವಿಧಿಸಲಾಗಿದ್ದು, ಸಾರ್ವಜನಿಕರು ಈ ಮಾರ್ಗದಲ್ಲಿ ಸಂಚರಿಸದಂತೆ ಕೋಡಿ ಗ್ರಾಮ ಪಂಚಾಯತ್ ಸೂಚನೆಯನ್ನ ನೀಡಿದೆ. ಶಾಲಾ ವಾಹನಗಳು, ಆಟೋ ರಿಕ್ಷಾಗಳು ಹಾಗೂ ಇತರ ಸಣ್ಣ ವಾಹನಗಳು ಕೋಡಿ ಗುಣ್ಮಿ ಸಂಪರ್ಕ ರಸ್ತೆಯ ಮೂಲಕ ಪರ್ಯಾಯ ಮಾರ್ಗವನ್ನ ಬಳಸುವಂತೆ ಪಂಚಾಯತ್ ಮನವಿಯನ್ನ ಮಾಡಿದೆ. ಸೇತುವೆಯ ಹಾನಿಗೊಳಗಾದ ಭಾಗವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿದ್ದು, ತುರ್ತು ದುರಸ್ತಿ ಕಾಮಗಾರಿ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅದು ಯಾರೋ ಕಂಡು ಫೋನ್ ಬಂತ, ಹಂಗಾಗಿ ಮುಂದೂರು ಬಂತು. ರಾತ್ರಿ ಜೊತೆಗೆ ಇದ್ರಿತ್ತು ಮಾತ್ರ ಅವನಿಗೆ ಬಂದ್ರೆ ಬದಿಗೆ ಅದು ಕೆಳಗೆ ಹಾತ ಇರ್ತದ. ಅದು ಹೋಯ್ ಅದು ಕೆಲವರಿಗೆ ಗಾಳಿ ಹಾಕೋರಿ ಒಂದು ಕಡು ಆಯ್ತು. ಬಡಿ ಹೋಯ್ ಅದು ಯಾರೋ ಕಂಡು ಫೋನ್ ಬಂತ, ಹಂಗಾಗಿ ಮುಂದೂರು ಬಂತು. ರಾತ್ರಿ ಜೊತೆಗೆ ಇದ್ರಿತ್ತು ಮಾತ್ರ ಅವನಿಗೆ ಬಂದ್ರೆ ಬದಿಗೆ ಅದು ಕೆಳಗೆ ಹಾತ ಇರ್ತದ. ಅದು ಹೋಯ್ ಅದು ಕೆಲವರಿಗೆ ಗಾಳಿ ಹಾಕೋರಿ ಒಂದು ಕಡು ಆಯ್ತು. ಬಡಿ ಹೋಯ್